ನಮಸ್ಕಾರ. ನನ್ನ ಹೆಸರು ಪುಣ್ಯ. ನಾನಿಂದು ನಾಟ್ಯಲಹರಿ ನಡೆದು ಬಂದ ಹಾದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಕಾಲದ ಜೊತೆ ನಡೆಯುವುದು ಶ್ರೇಷ್ಠವಯ್ಯ, ನಡೆದು ಬಂದ ಹಾದಿಯನ್ನು ಮರೆಯದವನೇ ಧನ್ಯನಯ್ಯ. ಹೌದು, ಸುಮಾರು 10 ವರ್ಷಗಳ ಹಿಂದೆ 4-5 ವಿದ್ಯಾರ್ಥಿಗಳನ್ನು ಒಳಗೊಂಡ ಈ ಒಂದು ತಂಡ 2014ರಲ್ಲಿ ಪುಂಜಲ್ಕಟ್ಟೆಯಲ್ಲಿ ನಡೆದ ಶಾರದೋತ್ಸವ ಸಂದರ್ಭದಲ್ಲಿ ನಮ್ಮ ತಂಡಕ್ಕೆ ನಾಟ್ಯಲಹರಿ ನೃತ್ಯ ತಂಡ ಕಾವಲಕಟ್ಟೆ ಎಂದು ಹೆಸರಿಟ್ಟು ಇವತ್ತಿಗೆ 8 ವರ್ಷವಾಯಿತು. ಆ ಕಾಲದಿಂದಲೂ ಕೂಡ ನಾನು ಈ ಒಂದು ತಂಡದಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ. 4-5 ವಿದ್ಯಾರ್ಥಿಗಳಿದ್ದಂತಹ ಈ ತಂಡದಲ್ಲಿ ಇವತ್ತು 60 ಜನ ವಿದ್ಯಾರ್ಥಿಗಳಿದ್ದಾರೆ. ನಡೆದು ಬಂದ ಹಾದಿಯನ್ನು ನೆನಪಿಸುತ್ತಾ ಹೋದಂತೆ ಅಸಂಖ್ಯಾತ ಕಲ್ಲು ಮುಳ್ಳುಗಳಂತಿನ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಹೂವಿನ ಹಾಸಿಗೆಯನ್ನು ಸೃಷ್ಟಿಸುವಲ್ಲಿ ಅವಿರತ ಪರಿಶ್ರಮ ನಮ್ಮ ತಂಡದ್ದಾಗಿದೆ. ಇಲ್ಲಿ ಪ್ರತಿಭೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರತಿಭಾನ್ವಿತರನ್ನಾಗಿ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇದೆ. ಇಲ್ಲಿ ಬರೀ ನೃತ್ಯ ಮಾತ್ರವಲ್ಲದೆ ಸಂಗೀತ, ಯಕ್ಷಗಾನ ಕಲೆಯ ಎಲ್ಲ ಪ್ರಕಾರಗಳನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವುದೇ ಜಾತಿ ಭೇದವಿಲ್ಲದೆ ಉಚಿತವಾಗಿ ಕಲಿಯುವ ಅವಕಾಶವಿದೆ. ಈ ಒಂದು ತಂಡ ನಮಗೆ ಕೇವಲ ತಂಡ ಮಾತ್ರವಲ್ಲ, ಇದೊಂದು ನಮಗೆ ಕುಟುಂಬ ಇದ್ದಂತೆ. ಇಲ್ಲಿ ತಂದೆ ತಾಯಿಯಂದಿರ, ಅಕ್ಕ ಅಣ್ಣಂದಿರ, ಅಜ್ಜಿಯಂದಿರ ಎಲ್ಲರ ಪ್ರೀತಿ ಕೂಡ ನಮಗೆ ದೊರಕಿದೆ. ಇಲ್ಲಿನ ಪ್ರತಿಭೆಗಳು ಬೇರೆ ದೇಶ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯ ಪ್ರದರ್ಶನವನ್ನು ನೀಡ್ತಾ ಬಂದಿದೆ. ನಮ್ಮ ತಂಡದಲ್ಲಿ ಕೇವಲ ಕಲಾಕ್ಷೇತ್ರ ಮಾತ್ರವಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ. SSLC ಮತ್ತು PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸೌಹಾರ್ದ ಕೂಟ ಎಂಬ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಅವರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ನಮ್ಮ ತಂಡ ಇವತ್ತು 9ನೇ ವರ್ಷದ ಸಂಭ್ರಮಕ್ಕೆ ಕಾಲಿಡುವ ಸಂದರ್ಭದಲ್ಲಿದ್ದೇವೆ. ನನ್ನ ಆರೈಕೆ ಏನಂತ ಹೇಳಿದರೆ, ನಮ್ಮ ತಂಡ ಇನ್ನು ಮುಂದೆ ಹೆಚ್ಚು ಪ್ರದರ್ಶನವನ್ನು ನೀಡಿ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ತರಬೇಕು. ಹಾಗೆಯೇ ನಾಟ್ಯಲಹರಿಯು ಕಾವಲಕಟ್ಟೆಯ ಶ್ರುತಿ ಮೀಟುವ ವೀಣೆಯಾಗಲಿ ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಧನ್ಯವಾದಗಳು.